ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP BC ಟ್ರಸ್ಟ್ ಧರ್ಮಸ್ಥಳ ಸಂಘದಲ್ಲಿ ಅಕ್ರಮ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ. RBI ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ದಾಖಲೆಗಳನ್ನು ಕೊಡ್ತಾ ಇಲ್ಲ. ಮನೆಗೆ ಬಂದು ದೌರ್ಜನ್ಯ ಮಾಡ್ತಾರೆ, ಕಿರುಕುಳ ಕೊಡ್ತಾರೆ. ಇದ್ರ ಬಗ್ಗೆ ಎಲ್ಲ ನಾವು ಕಳೆದ 1.5 ವರ್ಷಗಳಿಂದ ಎಲ್ಲ ಜನಗಳಿಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡ್ತಾ ಬಂದಿದ್ವಿ. ಈಗ ಒಂದು ದೊಡ್ಡ ಮಟ್ಟದ ಹೋರಾಟಗಳು ಶುರುವಾಗಿದೆ. ಈಗಾಗಲೇ ಮೈಕ್ರೋ ಫೈನಾನ್ಸ್ ಅಂತ ಹೆಸರಲ್ಲೆಲ್ಲ ಎಲ್ಲ ಕಡೆನೂ ಈಗ ಅದರದ್ದೇ ನ್ಯೂಸ್ ಬರ್ತಾ ಇದೆ. ಮೊನ್ನೆ ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ. ಕಿರುಕುಳ ಕೊಟ್ಟರೆ ನೇರವಾಗಿ ದೂರು ಕೊಡಿ, ಕಾನೂನಿಗೆ ವಿರುದ್ಧವಾಗಿ RBI ನಿಯಮ ಉಲ್ಲಂಘನೆ ಮಾಡಿ, RBI ಪರ್ಮಿಷನ್ ಇಲ್ಲದೆ ಯಾರೆಲ್ಲ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕ್ರಮ ತಗೊಳ್ಳುವ ಬಗ್ಗೆ ಸೂಚನೆ ನೀಡಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮಗೆ RBI ಲೈಸೆನ್ಸ್ ಇದೆ, ನಮಗೆ ಬಡ್ಡಿ ವ್ಯವಹಾರ ಮಾಡಲಿಕ್ಕೆ RBI ಪರ್ಮಿಷನ್ ಕೊಟ್ಟಿದೆ, ನಮ್ಮದು ಮೈಕ್ರೋ ಫೈನಾನ್ಸ್ ಅಲ್ಲ, ನಮ್ಮದು ಗ್ರಾಮಾಭಿವೃದ್ಧಿ ಯೋಜನೆ, ನಮ್ಮದು BC ಟ್ರಸ್ಟ್ ಅಂತ ಒಂದು ದಾಖಲೆಗಳನ್ನು ತೋರಿಸ್ತಾ ಈಗ ಜನರಿಗೆ ಮಂಗ ಮಾಡ್ತಾ ಇದ್ದಾರೆ. ನೋಡಿ, ನಾನು ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಡಾಕ್ಯುಮೆಂಟ್ ತೋರಿಸ್ತಾ ಇದ್ದಾರೆ ಅಂತ. ಅದನ್ನು ನೀವೇ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡಿ ನೋಡ್ಬೋದು. ಗೂಗಲ್ ಓಪನ್ ಮಾಡಿ, ಇಲ್ಲಿ ಗೂಗಲ್ ಅಲ್ಲಿ ನೋಡಿ, ಇಲ್ಲಿ ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ. ನೋಡಿ RBI ಬಾರ್ 2010 11 217 2010 PDF ಅಂತ ಹಾಕಿ ನೋಡಿ. ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇದೇ ಡಾಕ್ಯುಮೆಂಟ್ ಇಲ್ಲಿ ಬಂದಿದೆ. ನೋಡಿ ಇಲ್ಲಿ ಯಾವ ತರ ಇದೆ ನೋಡಿ, ಅದೇ 2010 ಸೆಪ್ಟೆಂಬರ್ 28ರಂದು ಇದು RBI ಗೈಡ್ಲೈನ್ಸ್, ಇದು PDF ಅಪ್ಲೋಡ್ ಆಗಿರೋದು. ಚೀಫ್ ಜನರಲ್ ಮ್ಯಾನೇಜರ್ ಸೇಮ್ ಟು ಸೇಮ್. ನೋಡಿ ಇಲ್ಲಿ ನೋಡಿ ಎಷ್ಟು ಪೇಜಸ್ ಇದೆ ನೋಡಿ. ಇದು BC ಏಜೆಂಟ್ಗಳಿಗೆ RBI ನೀಡಿರುವಂಥ ಗೈಡ್ಲೈನ್ಸ್. BC ಏಜೆಂಟ್ಗಳು ಈ ಥರ ಕಾರ್ಯನಿರ್ವಹಿಸಬೇಕು. ಇದನ್ನೆಲ್ಲ ಓದಿ. ಇದರಲ್ಲಿ BC ಏಜೆಂಟ್ ಅಂದರೆ ಏನು, BC ಏಜೆಂಟು ಯಾರು ಆಗ್ಬಹುದು, BC ಏಜೆಂಟ್ಗಳಿಗೆ ಕೆಲಸ ಏನು, BC ಏಜೆಂಟ್ಗಳಿಗೆ RBI ನೀಡಿರುವಂಥ ಗೈಡ್ಲೈನ್ಸ್ 2010ರಲ್ಲಿ ಇದು ಅಪ್ಡೇಟ್ ಆಗಿರೋದು. ಗೂಗಲಲ್ಲಿ ಅಪ್ಡೇಟ್ ಆಗಿದೆ. ಆದರೆ ಇದೇ ಡಾಕ್ಯುಮೆಂಟನ್ನು ತೋರಿಸಿ ನೋಡಿ, ಇದನ್ನು ನೀವು ಕೂಡ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಎಲ್ಲಾದರೂ ಇದರಲ್ಲಿ SKDRDP ಹೆಸರು ಎಲ್ಲಾದರೂ ಕಾಣ್ತದೆ ನೋಡಿ. ಮತ್ತೆ SKDRDPಗೆ ವಾರದ ಬಡ್ಡಿ ವಿಧಿಸಲಿಕ್ಕೆ RBI ಏನಾದರೂ ಪರ್ಮಿಷನ್ ಕೊಟ್ಟಿರೋದು, ಇದರಲ್ಲಿ ವಾರದ ಬಡ್ಡಿ ವಸೂಲು ಮಾಡಲಿಕ್ಕೆ ಹೇಳಿರುವಂಥ ಗೈಡ್ಲೈನ್ಸ್ ಎಲ್ಲ ಏನಾದರೂ ಇದೆಯಾ ನೋಡಿ. ಈ ಡಾಕ್ಯುಮೆಂಟನ್ನು ಅವರು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತಗೊಂಡು ತೋರಿಸ್ತಾ ಇದ್ದಾರೆ.